ಇವತ್ತು ಯಾರು ಇವತ್ತು ಹಿಂದೂ ರಾಷ್ಟ್ರವನ್ನು ಆಕ್ಷೇಪ ಮಾಡ್ತಾ ಇದ್ದಾರೆ ಅಥವಾ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಇವತ್ತು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದು ಇವತ್ತು ಕಾನೂನು ಇದೆ, ಅದು ನೋಡ್ಕೊಳ್ತಾ ಇದೆ. ಆದ್ರೆ ಹಿಂದೂ ರಾಷ್ಟ್ರ ಹೇಗೆ ಆದರ್ಶ ಆಗಿತ್ತು ಅನ್ನುವಂತ ಆ ತತ್ವ ಸಿದ್ಧಾಂತವನ್ನ ಭೂಮಿಕೆಯನ್ನ ನಾವು ಇವತ್ತು ಸಮಾಜಕ್ಕೆ ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಮಂದಿ ಇವತ್ತು ಆ ಹಿಂದೂ ರಾಷ್ಟ್ರವನ್ನು ಸ್ವಾಗತ ಕೂಡ ಮಾಡ್ತಾ ಇದ್ದಾರೆ. ಹೌದು, ಆದರ್ಶ ವ್ಯವಸ್ಥೆ ಬೇಕು ನಮಗೆ, ಎಲ್ಲಾ ಕ್ಷೇತ್ರಗಳು ಆದರ್ಶ ಆಗ್ಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಬೇಡಿಕೆ ಇದೆ, ಕೋರಿಕೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅನೇಕ ಮಂದಿ ಇದನ್ನು ಸಮರ್ಥನೆ ಕೂಡ ಮಾಡ್ತಾ ಇದ್ದಾರೆ, ಹಿಂದೂ ರಾಷ್ಟ್ರ ಬೇಕು. ನಿಮಗೆ ಆಶ್ಚರ್ಯ ಆಗ್ಬೋದು, ಯಾಕಂದ್ರೆ ಇವತ್ತು ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಇವತ್ತು ರಾಷ್ಟ್ರೀಯ ಮಟ್ಟ ಚರ್ಚೆ ಆಗ್ತಾ ಇದೆ. ರಾಜಕೀಯ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ಹಿಂದೂ ರಾಷ್ಟ್ರ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಭಾರತ ಹಿಂದೂ ರಾಷ್ಟ್ರಕ್ಕೆ ಪ್ರವಾಸ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಅನೇಕ ಕಾನೂನುಗಳು, ಇವತ್ತು ನಿಯಮಗಳು ಹಿಂದೂ ರಾಷ್ಟ್ರಕ್ಕೆ ಪೂರಕವಾಗಿ ಬರ್ತಿದೆ. ಯಾಕೆ ರಾಮ ಮಂದಿರ ಆಯ್ತು, ರೀಸೆಂಟ್ ಆಯ್ತು, ಈಗ ಕನ್ವರ್ಷನ್ ನಿಷೇಧ ಕಾನೂನುಗಳು ಬರ್ತಾ ಇದೆ, ಲವ್ ಜಿಹಾದ್ ನಿಷೇಧ ಕಾನೂನುಗಳು ಬರ್ತಾ ಇದೆ, ಗೋಹತ್ಯೆ ನಿಷೇಧ ಆಗಬೇಕು ಅಂತ ಇವತ್ತು ಸಾಕಷ್ಟು ಪ್ರಯತ್ನ ಆಗ್ತಾ ಇದೆ. ಒಟ್ಟಾರೆ ಹಿಂದೂ ರಾಷ್ಟ್ರಕ್ಕೆ ಪೂರಕ ಆಗಿರುವಂತಹ ಒಂದು ವಾತಾವರಣ ಸನ್ನಿವೇಶ ಈ ದೇಶ ನಡೀತಾ ಇದೆ. ಹಾಗಾಗಿ ಹಿಂದೂ ರಾಷ್ಟ್ರ ಬರುವಂತದ್ದು ಖಚಿತ ಅನ್ನುವಂಥದ್ದು ಬಹುಸಾಮಾನ್ಯ ಹಿಂದೂಗಳ ಮನಸ್ಸಲ್ಲಿ ಬರೋದಿಗೆ ಸದ್ಯ ನಾವು ಕಾಣ್ತಾ ಇದ್ದೀವಿ.